ರಾಜ್ಯಾದ್ಯಂತ ಪುನೀತ್ ರಾಜ್ಕುಮಾರ್ ಅವರ ಜೇಮ್ ಚಿತ್ರವು ಬಿಡುಗಡೆಯಾಗಿದೆ. ಇದೇ ಸಂದರ್ಭದಲ್ಲಿ ಹಿರಿಯೂರಿನಲ್ಲಿ ನಿನ್ನೆಯೇ ಟಿಕೆಟ್ಗಳು ಖರೀದಿಯಾಗಿದೆ. ತಾಲೂಕಿನ ನಂಜುಂಡೇಶ್ವರ ಚಿತ್ರಮಂದಿರದಲ್ಲಿ ಜೇಮ್ ಚಿತ್ರ ಪ್ರದರ್ಶನಗೊಳ್ಳುತ್ತಿದ್ದು, ನಿನ್ನೆಯೇ ಪ್ರೇಕ್ಷಕರು ಟಿಕೆಟ್ ಖರೀದಿಸುತ್ತಿರುವುದು ಕಂಡುಬಂತು. ಒಂದೆಡೆ ಪುನೀತ್ ರಾಜ್ಕುಮಾರ್ ಅವರು ನಿಧನರಾದ ನೋವು, ಇನ್ನೊಂದೆಡೆ ಅವರ ಕೊನೆಯ ಚಿತ್ರ ನೋಡುವ ಕಾತರ. ಈ ಎರಡೂ ಭಾವನೆಗಳನ್ನು ಸಾರ್ವಜನಿಕರು ನಮ್ಮ ತುಮಕೂರು.com ಜೊತೆಗೆ ಹಂಚಿಕೊಂಡರು. ದೊಡ್ಡ ಮನೆ ಬಳಗದ ಒಬ್ಬ ಸದಸ್ಯನಾಗಿ ಹೇಳೋದಕ್ಕೇನು ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಹಿರಿಯೂರಲ್ಲಿ ಈ ಥರ ಒಂದು ವಾತಾವರಣ ನಮ್ಮ ಕನ್ನಡಿಗರು, ಕನ್ನಡ ಜನತೆ, ನಾಟ್ ಓನ್ಲಿ ಹಿರಿಯೂರಲ್ಲ, ಆಲ್ಮೋಸ್ಟ್ ಅವರ ಕರ್ನಾಟಕ ಏನಿದೆ, ಈ ಒಂದು ಅಪ್ಪು ಸರ್ ಒಂದು ಹುಟ್ಟುಹಬ್ಬನ ಹಾಗೂ ಜೇಮ್ಸ್ ಚಿತ್ರವನ್ನು ಒಂದು ಬಿಡುಗಡೆ ಸಮಾರಂಭವನ್ನು ಒಂದು ರೀತಿ ಹಬ್ಬದ ವಾತಾವರಣದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬ ಖುಷಿಯಾಗುತ್ತೆ. ಹಿರಿಯೂರಲ್ಲಿ ಇಲ್ಲಿವರೆಗೂ ಯಾವ ಒಂದು ಸಿನಿಮಾಗಳು ಇಷ್ಟೊಂದು ನಮ್ಮ ಕನ್ನಡಿಗರು ರಿಸೀವ್ ಮಾಡ್ಕೊಳ್ಳೋದು ದಿನಗಳು ಇರಲಿಲ್ಲ. ಮಾಡಿದಾರಿಲ್ಲ ಅಂತಲ್ಲ, ನಮ್ಮ ದರ್ಶನ್ದಾಗಿರ್ಬೋದು, ಆಮೇಲೆ ನಮ್ಮ ಸುದೀಪ್ ಆಗಿರ್ಬೋದು, ಮತ್ತೊಬ್ರು ಇನ್ನೊಬ್ರು ಯಾರು ಆಗಿರ್ಬೋದು, ಎಲ್ಲ ನಟರದು ರಿಸೀವ್ ಮಾಡ್ಕೊಂಡಿದ್ದಾರೆ. ಇದನ್ನು ಎಲ್ಲರೂ ಸೇರಿ ಅಪ್ಪುವರ ಒಂದು ಸಂಭ್ರಮನ ದರ್ಶನ್ ಫ್ಯಾನ್ಸು, ಅಪ್ಪು ಸರ್ ಫ್ಯಾನ್ಸು, ಆಮೇಲೆ ಯಶ್ ಫ್ಯಾನ್ಸು ಎಲ್ಲರೂ ಆಲ್ಮೋಸ್ಟ್ ಏನಿದ್ದಾರೆ ಎಲ್ಲರೂ ಸೇರಿ ಒಗ್ಗೂಡಿ ಒಂದು ಹಬ್ಬದ ಒಂದು ವಾತಾವರಣದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬ ಖುಷಿಯಾಗುತ್ತೆ. ನಾವು ಇದನ್ನು 100 ದಿನ, ಈ ಚಿತ್ರ 100 ದಿನ ಓಡಲಿ ಅಂತ ನಾನು ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮುಂದುವರಿಸ್ಕೊಂಡು ಹೋಗ್ಬೇಕು ಅವ್ರ ರೀತಿಯೇ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ. ಸಮಾಜದಲ್ಲಿ ಬದುಕಬೇಕು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಯಾವಾಗಲೂ ನಾವು ಜೀವನ ಇರೋವರೆಗೂ ಚಿರಋಣಿಯಾಗಿರ್ತೀವಿ. ನಾಳೆ ಗುರುವಾರ ಅಪ್ಪು ಸರ್ ಹುಟ್ಟುಹಬ್ಬ ಮತ್ತು ಅವರ ನಡೆಸಿರುವ ಚಲನಚಿತ್ರ ಜೇಮ್ಸ್ ರಿಲೀಸ್ ಇದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ತ್ರಿವೇಶ್ವರ ದೇವಸ್ಥಾನದಿಂದ ಮೆರವಣಿಗೆ, ಪೂಜೆ ಮತ್ತು ಅಪ್ಪು ಸರ್ ಭಾವಚಿತ್ರ ಮೆರವಣಿಗೆ ಮತ್ತು ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಇದೆ. ಅದಾದ ನಂತರ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಮೆರವಣಿಗೆ ಮುಖಾಂತರ ಥಿಯೇಟ್ರಿಗೆ ಬಂದುಬಿಟ್ಟು ಇಲ್ಲಿ ಅಪ್ಪು ಸರ್ ಫೋಟೋ ಪ್ರತಿಷ್ಠಾಪನೆ ಮಾಡಿ ಅದಾದ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ದಯವಿಟ್ಟು ಅಪ್ಪು ಸರ್ ಅಭಿಮಾನಿಗಳು, ರಾಜ್ ಕುಟುಂಬದ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಎಲ್ಲರೂ ಕೇಳ್ಕೊಳ್ತಿದ್ದಾರೆ. ಟೋಟಲ್ ಫ್ಯಾಮಿಲಿ ನಮಗೆ ತುಂಬ ಇಷ್ಟ. ಫುಲ್ ಅವ್ರ ಅಭಿಮಾನಿ. ಅವರು ಅಭಿಮಾನಿಗಳು ಅಂದ್ರೆ ಫಿಲಮ್ ನೋಡಿ ಮತ್ತೊಂದು ನೋಡಿ ಅದಷ್ಟಕ್ಕೇನೆ ಅಭಿಮಾನಿಗಳಾಗಿಲ್ಲ. ಯಾರೇ ಆಗಲಿ ಅವ್ರದ್ದು ಸೋಷಿಯಲ್ ಸರ್ವಿಸ್ ಆಗಲಿ ಪ್ರತಿಯೊಂದಕ್ಕೇನು ಅಭಿಮಾನಿಗಳಾಗಿದ್ದಾರೆ. ಇವಾಗ ಅವ್ರು ಹೋದ್ರು ಅನ್ನೋದಕ್ಕಿಂತ ಅವರೆಲ್ಲ ದಾನ ಮಾಡಿಬಿಟ್ಟೆ ಹೋಗಿದ್ದಾರೆ ಹೊರತು ಆ ದಾನದಲ್ಲೇ ಎಲ್ಲರೂ ಇದ್ದಾರೆ. ಅವ್ರು ಮಾಡಿದ ದಾನದಲ್ಲೇ ಎಲ್ಲರನ್ನೂ ಕಾಣ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಅಂದ್ರೆ ಎಲ್ಲದರಲ್ಲೂ ಕಾಣ್ತಾ ಇದ್ದೀವಿ. ಇವಾಗಲೂ ಅಷ್ಟೇನೆ ಬಾಲಿವುಡ್ ಅವ್ರೂ ಸಮೇತ ಅಲ್ಲಿರೋರು ಇಲ್ಲಿರೋರು ಎಲ್ಲರೂ ಬಂದ್ರು ಸಮಾಜ ಹತ್ರ ಬಂದ್ಬಿಟ್ಟು ದೇವಸ್ಥಾನನೇ ಕೈ ಮುಗಿದ್ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ. ಕೈ ಮುಗಿದು ಹೊರಗಡೆ ಬಂದಿಷ್ಟೇ ಯಾರೇ ಆಗಿರಲಿ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ, ಅಲ್ಲಿ ಹೋಗಿ ಚೇಂಜ್ ಮಾಡ್ತೇವೆ. ನಮ್ದು ಅಂಗಾಂಗನೂ ದಾನ ಮಾಡ್ತಾ ಇದ್ದೀವಿ ನಾವು ಅಂತ ಅಂದ್ಬಿಟ್ಟು ಚೇಂಜ್ ಮಾಡ್ತಾ ಇದ್ದಾರೆ. ನಾಳೆ ಮಾಮೂಲಿ ಎಲ್ಲ ಫಿಲಮ್ ರಿಲೀಸ್ ಆದಂಗೆ ಜೇಮ್ಸ್ ರಿಲೀಸ್ ಆಗಲ್ಲ. ಅಕಸ್ಮಾತ್ ಫಿಲಮ್ ಹೆಂಗ್ ರಿಲೀಸ್ ಆಗುತ್ತೋ ರಿಲೀಸ್ ಆದ್ಮೇಲೆ ಅದು ಹಬ್ಬನೇ ಸರ್. ನಾಳೆ ನಾನು ಎಷ್ಟು ಫ್ಯಾನ್ ಆಗಿರ್ಬೋದು, ಬಟ್ ಅಂದ್ರೆ ನಾನು ಪುನೀತ್ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ರು ಬೇರೆನೇ ಸರ್. ಅವರು ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ನಾವು ಮೊದಲಿಂದಲೂ ರಾಜ್ಕುಮಾರ್ ಹಾಗಾಗಿ ನಮಗೆ ಅಪ್ಪು ಅವ್ರ ಮೇಲೆ ತುಂಬ ಅಭಿಮಾನ ಇರೋದ್ರಿಂದ ನಾವು ಆದಷ್ಟು ಅಲ್ಲಿಗೆ ಚೆನ್ನಾಗಿ ನಡೀತದೆ. ಅವ್ರ ಹೆಸರಿನೆಲ್ಲ ಚೆನ್ನಾಗಿ ಆಗ್ತದೆ. ಹಾಗಾಗಿ ನಮಗೆ ಇದು ಮಾಡ್ಕೊಂಡಿದ್ದೆ.